ಇಂಡಸ್ಟ್ರಿ ಆಗೇನು ಇನ್ನೂ ಒಂದು 2 ವರ್ಷಕ್ಕೊಂದು 3 ವರ್ಷಕ್ಕೊಂದು ಸಿನಿಮಾ ಬರ್ತಾಯಿತ್ತು. ಈ ಸಿನಿಮಾ ಉರಿಯೋದು ರಿಹರ್ಸಲ್ ಬಂದ ಮೇಲೇ ಒಂದು ಸಿನಿಮಾ ರಂಗ ಅಂತೇಳಿ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಏನಂದರೆ ವಿಜಯ್ ಕುಮಾರ್ ಕೊಡಿಯಲ್ ಸರ್ ಪಾಪ ಅವ್ರಿಗೆ ಅವ್ರೊಂದು ಕಲ್ಪನೆ ಸಿನಿಮಾ ಅದು ಹೀಗೆ ಬರಬೇಕು ಅಂತ ಹೇಳಿತ್ತು. ಅಲ್ಲಿ ಏನಾಗಿದೆ ಅಂದರೆ ಅವ್ರಿಗೆ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಆಗಿತ್ತಲ್ಲ, ಯಾವುದೊಂದು ದುಡ್ಡು ಬರಬೇಕಾಗಿತ್ತು, ಬಂದಿರಲಿಲ್ಲ. ಈಗ ಅವ್ರೇನಂದ್ರೆ ನಾನು ಏನೋ ಅಷ್ಟು ಕಷ್ಟಪಟ್ಟು ಆ್ಯಕ್ಟ್ ಮಾಡಿದ್ದೀನಿ, ನಾಳೆ ಯಾರೋ ವಾಯ್ಸ್ ಕೊಟ್ಟು ಆ ಪಾತ್ರನ ಹಾಳು ಮಾಡಿದರೆ ನಾವು ಇಷ್ಟು ಕಷ್ಟಪಟ್ಟಿದ್ದು ವೇಸ್ಟ್ ಆಗಿಬಿಡುತ್ತೆ. ಉಪರ್ಕಿ ಸಿನಿಮಾ ಎಲ್ಲ ಆಯಿತು, ಮುಗೀತು, ಚೆನ್ನಾಗಾಯಿತು. ಇದಾದಮೇಲೆ ನೆಕ್ಸ್ಟ್ ಮತ್ತೆ ಸಾಗರ್ ಸಿನಿಮಾ ಬಂತು. ಇದಾದಮೇಲೆ ಮತ್ತೆ ಸಿನಿಮಾ ಸ್ವಲ್ಪ ಗ್ಯಾಪ್ ಆಯಿತು. ಶ್ರೀಧರ್ ಸರು ಯಾವುದೋ ಕಮಿಟ್ ಆಗಿರಲಿಲ್ಲ, ಯಾವುದೊಂದು ಪ್ರಾಜೆಕ್ಟ್ ಆಗಬೇಕಾಗಿತ್ತು, ಡ್ರಾಪ್ ಆಯಿತು. ಅದಾದಮೇಲೆ ಇದು ಯಾವುದೋ ತುಳು ಒಂದು ಸಿನಿಮಾ ಆಫರ್ ಬಂತು. ಹಂಗಂದರೆ ಇದರಲ್ಲಿ ಸುರೇಶ್ ಅಂಚನ್ ಅಂತಿದ್ದಾರೆ, ಜೂನಿಯರ್ ಉಪೇಂದ್ರ, ಅವರು ನಮ್ಮ ಪ್ರತಿ ಸಿನಿಮಾಲಿದ್ರು, ಚೆಲ್ಲಾಟ, ಕೃಷ್ಣ ಆಗಲಿ, ಪುರ್ಕಿಯಲ್ಲೂ ಇದ್ರು ಅವರು. ಹಾಗೆ ಅವರು ಹೀಗೀಗ ಒಂದು ತುಳು ಸಿನಿಮಾ ಇದೆ ಮಾಡ್ತೀರಾ ಅಂತಂದು, ಯಾವ್ದು ಕೇಳಿದರೆ ಒರಿಯೋರ್ದು ರಿಹರ್ಸಲ್ ಅಂತೇಳಿ ನಾನು ಸರಿ ಆಯಿತು ಮಾಡೋಣ ಅಂತಂದೆ. ನಾನು ಅಸೋಸಿಯೇಟ್ ಬೇಕು ಅಂತಂದು ಆಯ್ತು ಮಾಡ್ತೀನಿ ಅಂತಂದೆ. ನನಗೆ ಇಲ್ಲಿ ಕೆಲಸ ಯಾವುದೂ ಇರಲಿಲ್ಲ. ಸರಿ ಅಲ್ಲಿ ಹೋದೆ, ಅಲ್ಲೊಂದು ಸ್ವಲ್ಪ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಯಾಕಂದರೆ ಫಸ್ಟು ಅವರು ಅದಕ್ಕೊಬ್ಬರು ಪ್ರೊಡ್ಯೂಸರ್ ಬೇರೊಬ್ಬರು ಇದ್ದರು, ಕನ್ನಡದವ್ರೊಬ್ರು ಅಣಜಿ ನಾಗರಾಜ್ ಮಾಡೋದು ಅಂತಿತ್ತು. ಆಮೇಲೆ ಅವ್ರಿಗೇನೋ ಸ್ವಲ್ಪ ಏನು ತೊಂದರೆ ಆಗಿಬಿಟ್ಟು ಅವರು ಪ್ರೊಡಕ್ಷನ್ ಮಾಡಲ್ಲ ಅಂದರು. ಆಮೇಲೆ ಪಾಪ ಅವ್ರು ವಿಜಯ್ ಕುಮಾರ್ ಕೊಡಿಯಲ್ ಅವರೇನೆ ಪ್ರೊಡಕ್ಷನ್ನು ಪ್ಲಸ್ ಡೈರೆಕ್ಷನ್ನು ಎರಡು ಮಾಡ್ತೀನಿ ಅಂತ ಇದು ಮಾಡಿ, ಬಟ್ ಡೈರೆಕ್ಷನ್ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಆಮೇಲೆ ರಾಜಶೇಖರ್ ಅವ್ರು ಕರೆಸಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಇವರು ಪ್ರೊಡಕ್ಷನ್ ಸೈಡ್ ಸ್ಕ್ರಿಪ್ಟೆಲ್ಲ ಇವರು ನಿಂತ್ಕೊಂಡು ಮಾಡಿದ್ರು. ಅದು ಚೆನ್ನಾಗಿತ್ತು. ಅದು ಮಂಗಳೂರಲ್ಲಿ ನನಗೊಂದು ಸ್ವಲ್ಪ ಒಂದು ಚೇಂಜ್ ಅವ್ರು ಬೇಕಿತ್ತು. ಆ ಸಿನಿಮಾ ಸ್ವಲ್ಪ ಅಲ್ಲಿ ನಮ್ಮ ಊರಲ್ಲಿ ಒಂದು 10 ತಿಂಗಳು ಕಳೆಯುವಂಥದ್ದು ಒಂದು ಸಿಕ್ತಲ್ಲಿ, ಅದು ಮಾಡಿದೆ. ಅಂದರೆ ಅವಾಗ ತುಳು ಇಂಡಸ್ಟ್ರಿ ಆಗೇನು ಇನ್ನೂ ಒಂದು 2 ವರ್ಷಕ್ಕೊಂದು 3 ವರ್ಷಕ್ಕೊಂದು ಸಿನಿಮಾ ಬರ್ತಾಯಿತ್ತು. ಈ ಸಿನಿಮಾ ಉರಿಯೋದು ರಿಹರ್ಸಲ್ ಬಂದ ಮೇಲೇ ಒಂದು ಸಿನಿಮಾ ರಂಗ ಅಂತೇಳಿ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಅದಕ್ಕೆ ನಿಜವಾಗ್ಲೂ ವಿಜಯ್ ಕುಮಾರ್ ಕೊಡಿಯಲ್ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರಿಂದನೇ ನಾಟಕ ರಂಗನೂ ಶುರುವಾಗಿದ್ದು, ಅವರಿಂದನೇ ಈಗ ಸಿನಿಮಾನೂ ಅವರಿಂದನೇ ಶುರುವಾಗಿತ್ತು. ಒಂದು 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 ಫಿಲ್ಮ್ ತುಳು ಚಿತ್ರರಂಗ ಅಂತೇಳಿ ಒಂದು ಇದನ್ನೇ ಒಂದು ಇಂಡಸ್ಟ್ರಿನೇ ಕ್ರಿಯೇಟ್ ಮಾಡಿದ್ರು ಅವರು. ಅದು ಪಾಪ ಅದರಲ್ಲಿ ನಮ್ಮದೇನಿಲ್ಲ, ಅದೇನಿದ್ರು ಎಫರ್ಟು ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ದೆ. ಯಾಕಂದರೆ ಅವರು ಏನು ನಮ್ಮ ಮೇಲೆ ನಂಬಿಕೆ ಬಿಟ್ಟು ಹೋಗಿದ್ರಲ್ಲಿ. ಏನರಲ್ಲಿ PL ರವಿ ಅಂತೇಳಿ ಕ್ಯಾಮ್ರಾಮನ್ನು, ರಾಜಶೇಖರ್ ಸರ್ಗೆ ತುಳು ಬರಲ್ಲ ಅವರಿಗೆ, ಕನ್ನಡದವರು. ಅವರು ಡೈಲಾಗ್ ಸ್ಕ್ರಿಪ್ಟ್ ಏನಿದೆಯೋ ಅದು ಅವರು ಶಾರ್ಟ್ ಡಿವೈಡ್ ಮಾಡಿ ಅವರು ಇದು ಮಾಡ್ತಾಯಿದ್ರು. ಮಿಕ್ಕಿದೆಲ್ಲ ನಾನು PL ರವಿ ಸರೇ ಮಾಡ್ತಾಯಿದ್ದಿದ್ದು. ಏನಂದರೆ ವಿಜಯ್ ಕುಮಾರ್ ಕೊಡಿಯಲ್ ಸರ್ ಪಾಪ ಅವ್ರಿಗೆ ಅವ್ರೊಂದು ಕಲ್ಪನೆ ಸಿನಿಮಾ ಅದು ಹೀಗೆ ಬರಬೇಕು ಅಂತ ಹೇಳಿತ್ತು. ಅಲ್ಲಿ ಏನಾಗಿದೆ ಅಂದರೆ ಅವ್ರಿಗೆ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಆಗಿತ್ತಲ್ಲ, ಯಾವುದೊಂದು ದುಡ್ಡು ಬರಬೇಕಾಗಿತ್ತು, ಬಂದಿರಲಿಲ್ಲ. ಇಲ್ಲಿ ಶೂಟಿಂಗ್ ಮಾಡೋದು, ಇಲ್ಲಿ ದುಡ್ಡು ಅರೇಂಜ್ ಮಾಡೋದು, ಅವರು ಆ ಟೆನ್ಷನಲ್ಲಿದ್ದರು. 1-2 ದಿವಸ ಪಾಪ ಅಲ್ಲೆಲ್ಲೂ ದುಡ್ಡು ಅಡ್ಜಸ್ಟ್ ಮಾಡೋರು, ಬಂದು ಇಲ್ಲಿ ಸಿನಿಮಾ ಇಲ್ಲಿ ಶೂಟಿಂಗ್ ಸ್ಪಾಟ್ ಹತ್ರ ಬಂದು ನೋಡೋದು ಹಿಂಗೆ ಮಾಡಿ. ಆಮೇಲೆ 1-2 ದಿನ ನಮ್ಮದು ವರ್ಕೆಲ್ಲ ನೋಡಿದ್ರಲ್ಲ, ಆಮೇಲೆ ಅವ್ರು ಹೇಳಿದ್ರು. ನಾನು ಹೇಳಿದೆ, ಅಣ್ಣ ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾವು ಮಾಡ್ತೀವಿ, ನಿಮ್ಮದೇನಿದೆಯೋ ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರಿ, ದುಡ್ಡು ಅಡ್ಜಸ್ಟ್ ಮಾಡೋದು ಅದು ನೀವು ಇದರಲ್ಲಿರಿ, ನಮಗೆ ಇದು ಸಿನಿಮಾ ನಿಮಗೆ ಒಳ್ಳೆ ಸಿನಿಮಾ ನಾವು ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಅಂತ ನಾನು ಶಿವು ಪ್ರಸಾದ್ 3 ಜನ ಇದ್ವಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. 3 ಜನನೂ ಹಾರ್ಡ್ ವರ್ಕ್ ಮಾಡ್ತೀವಿ ಅಂತ ಹೇಳಿದೆ. ಹಾಗೇ ಚೆನ್ನಾಗಾಯಿತು. ಚೆನ್ನಾಗಾಗಿ ಒಂದು 10-12 ದಿವಸ ಶೂಟಿಂಗ್ ಆಯಿತು. ಇವರು ಪಾಪ ಒದ್ದಾಡಿ ಆವಾಗ ನೆಗೆಟಿವ್ ಇದ್ದಿದ್ದು. ಇಲ್ಲೇನಂದರೆ 2 ದಿನ ಶೂಟಿಂಗೇ ನೆಗೆಟಿವ್ ರೀಲ್ ಇರೋದು, ನೀರಿನ 3ನೇ ದಿನಕ್ಕೆ ನೆಗೆಟಿವ್ ಇಲ್ಲ. ಪಾಪ ಅವರು ಯಾರನ್ನೋ ಕಳಿಸೋದಲ್ಲಿ ಅವ್ನ ತರಿಸೋದು ಇವ್ರನ್ನ ತರಿಸೋದು ಅಂತೇಳಿ ತುಂಬ ಒದ್ದಾಡ್ಕೊಂಡು ಮಾಡಿದ್ರು. ಆಮೇಲೆ ಸರಿ ಅಂತೇಳಿ 12 ದಿವಸ ಆಯಿತು. ಆಮೇಲೆ ಇವರು ಫುಲ್ಲು ನಿಲ್ಲಾಗೋಯ್ತು, ದುಡ್ಡು ಯಾವುದು ಬರ್ತಾಯಿಲ್ಲ, ಇವ್ರಿಗೆ ಶಕ್ತಿ ಇರಲಿಲ್ಲ ಮುಖದಲ್ಲಿ. ಗೊತ್ತೆ ನಾನು ಹೇಳಿದೆ, ಅಣ್ಣ ಯಾವುದೇ ಕಾರಣಕ್ಕೂ ಒಂದು 8 ದಿನ ಟಾಕ್ಯುಪೇಷನ್ ಕಂಪ್ಲೀಟ್ ಆಗಿಬಿಡುತ್ತೆ, ಹೆಂಗಾರು ಮಾಡಿ 8 ದಿನ ಮುಗಿಸ್ಬಿಡೋಣ, ಆಮೇಲೆ ನಾವು ಬೇಕಿದ್ರೆ ಸಾಂಗು ಫೈಟೆಲ್ಲ ಬೇಕಿದ್ರೆ ಇದು ಮಾಡೋಣ, ಗ್ಯಾಪ್ ಕೊಡೋಣ, ಬಟ್ ಇದೊಂದು 8 ದಿನ ಒಂದು ಹೆಂಗಾರು ಮುಗಿಸ್ಬಿಡೋಣ ಅಂತಂದೆ. ಯಾಕಂದ್ರೆ ಒಂದ್ಸರಿ ಬ್ರೇಕ್ ಕೊಟ್ಟರೆ ಮತ್ತೆ ಅದು ಪಿಕಪ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ಅಂತಂದೆ. ಯಾಕೆ ಅವ್ರು ಮಾಡಿದ್ರು ಇನ್ನೊಂದು 2 ದಿನ ಮಾಡಿದ್ರು, ಆಮೇಲೆ ಅವ್ರ ಕೈಲಿ ಆಗಿಲ್ಲ. ಮತ್ತೆ ಹೇಳಿರಿಲ್ಲ ನಂಗೆ ಆಗ್ತಾಯಿಲ್ಲ, ಒಂದು ಬ್ರೇಕ್ ಮಾಡಿಬಿಡೋಣ ಅಂತಂದರು. ಆಮೇಲೆ ಬ್ರೇಕ್ ಮಾಡಿಸಿದ್ರು. ಬ್ರೇಕ್ ಮಾಡಿದ್ಮೇಲೆ ಮತ್ತೆ 1 ತಿಂಗಳು ಬ್ರೇಕ್ ಆಯಿತು. ಮತ್ತೆ ತಿರ್ಗಾ ಪಾಪ ಅವರೆಲ್ಲ ಯಾರನ್ನೂ ಇದು ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ಹಂಗೆ 1-2-3 ಬ್ರೇಕ್ ಆಯಿತು. ಆ ಟೈಮ್ ಮಳೆ ಬೇರೆ ಸ್ಟಾರ್ಟ್ ಆಯಿತು, ಇದೆಲ್ಲ ಆಯಿತು. ಏನೋ ಕಷ್ಟಪಟ್ಟು ಎಲ್ಲ ಮಾಡಿದ್ವಿ.
ಆ ಟೈಮಲ್ಲಿ ಎಡಿಟಿಂಗ್ ನಂಗೆ ಕನ್ನಡ ಸಿನಿಮಾದ ಯಾವುದೋ ಒಂದು ವರ್ಕ್ ಇತ್ತು, ಯಾವುದೊಂದು ಇದಕ್ಕೆ ಅಲ್ಲಿ ನಾನು ಬ್ಯುಸಿ ಆಗಿಬಿಟ್ಟೆ. ಅವಾಗ ಇವರು ಮತ್ತೆ ಫೋನ್ ಮಾಡಿ ಕರೆದು ಒಂದು ಎಡಿಟಿಂಗ್ ಒಂದು ಹೇಗಾರ ಮಾಡ್ಕೊಂಡು, ಯಾಕಂದರೆ ರಾಜಶೇಖರ್ ಸರ್ಗೆ ತುಳು ಬರೋಲ್ಲ ಅಷ್ಟೊಂದು, ಶಾರ್ಟ್ ಡಿವೈಡ್ ಎಲ್ಲ ನಾನೇ ಎಲ್ಲ ಇದು ಮಾಡಿದ್ದಿದ್ದಲ್ವ, ಹಾಗೆ ನೀವು ಒಂದು ಸ್ವಲ್ಪ ಅದೊಂದು ನಂಗೆ ರಫ್ ಆರ್ಡ್ರ್ ಮಾಡಿಕೊಡಿ, ಮಿಕ್ಕಿದ್ದೆಲ್ಲ ನಾನು ಇದು ಮಾಡ್ತೀನಿ. ಬಾಬು ಸರ್ ಎಡಿಟ್ರು ಶ್ರೀನಿವಾಸ್ ಬಾಬು ಅವ್ರ ಜೊತೆ ಕೂತ್ಕೊಂಡು ಒಂದು 10 ದಿವಸ ರಫ್ ಆರ್ಡ್ರ್ ಮಾಡಿ ಒಂದು ಇದು ಮಾಡಿಬಿಟ್ರು. ಸರಿ ಆಯಿತು. ಅದಾದಮೇಲೆ ಮತ್ತೆ ಡಬ್ಬಿಂಗಿಗೆ ಬನ್ನಿ ಅಂದರು. ಡಬ್ಬಿಂಗು ನಾನು ಹೆಂಗೋ ಅಂದರೆ ನಾನಲ್ಲಿ ಬಿಗಿನಿಂಗ್ ಸ್ವಲ್ಪ ನಮಗೂ ಸ್ವಲ್ಪ ದುಡ್ಡಿನ ಸಮಸ್ಯೆ ಇತ್ತು, ಹಾಗಾಗಿ ಒಂದು 2 ಸರಿ ಪೇಮೆಂಟ್ಗೋಸ್ಕರ ನಾವು ಇದು ಮಾಡಿದ್ವಿ. ಆಮೇಲೆ ಇಲ್ಲ ಒಂದೇನು ಪಾಪ ಒಂದು ಕಷ್ಟಪಟ್ಟು ಮಾಡ್ತಿದ್ದಾರಲ್ಲ ಒಂದು ಮುಗಿಸೋಣ ಅಂಥೇಳಿ ನಾವು ದುಡ್ಡಿಂದು ಏನು ಅಪೇಕ್ಷೆ ಇಲ್ಲದೆ ನಾವು ಕೆಲಸ ನೀಟಾಗಿ ಮಾಡಿಕೊಟ್ಟು ರಿಲೀಸ್ ಆಯಿತು. ರಿಲೀಸ್ ಟೈಮಲ್ಲಿ ನಮ್ಗೆ ಅಲ್ಲಿ ಬರೋಕ್ಕಾಗಿಲ್ಲ, ಇಲ್ಲಿ ಸಾಗರ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು, ನಾವು ಆ ಸಿನಿಮಾಲಿದ್ವಿ. ರಿಲೀಸ್ ಆಗಿ ನಾವು ಇಲ್ಲಿ ಶೂಟಿಂಗಲ್ಲಿದ್ದಾಗ ನಮ್ಗೆ ಫೋನು ಸಿನಿಮಾ ರಿಲೀಸ್ ಆಗಿದೆ ಹೌಸ್ಫುಲ್ ಹೌಸ್ಫುಲ್ ಅಂತೇಳಿ ಖುಷಿ ಆಗೋಯ್ತು. ಹೌದಾ ಅಂತೇಳಿ ಇಲ್ಲಿವರೆಗಂದ್ರೆ ಎಲ್ಲ ಲಾರಿಗಳೆಲ್ಲ ಬರ್ತಿದ್ದಾರಂತೆ, ಟೆಂಪೋದಲ್ಲೆಲ್ಲ ಬರ್ತಿದ್ದಾರಂತೆ, ಫುಲ್ ಅಂತೆ ಜನ ಅಂತೆ, ಥಿಯೇಟ್ರಲ್ಲಿ ಕಾಲಿಡೋಕ್ಕೆ ಜಾಗ ಇಲ್ಲ ಅಂತೇಳಿ ಫೋನ್ ಬಂದು ನಮ್ಗೆ ಪರವಾಗಿಲ್ಲ ಅಂತೂ ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅಂತೇಳಿ ಖುಷಿ ಆಗೋಯ್ತು. ಖುಷಿ ಆದಮೇಲೆ ಮತ್ತು 100 ಡೇಸ್ ಫಂಕ್ಷನ್ ಮಾಡಿದ್ರು. ಅದು ಗ್ರ್ಯಾಂಡ್ ಆಗಿತ್ತು, ಚೆನ್ನಾಗಿತ್ತು. ಆ ಸಿನಿಮಾದಲ್ಲೂ ಅಷ್ಟೇ ಅಲ್ಲಿ ಆರ್ಟಿಸ್ಟ್ಗಳು ನಮಗೆ ಈ ಅರವಿಂದ್ ಬೋಳಾರಾಗಲಿ, ರೇಖಾ ದಾಸ್ ಎಲ್ಲರೂ ಒಂಥರ ನಾವೆಲ್ಲ ಒಂದು ಫ್ಯಾಮಿಲಿ ಥರ ಕೆಲಸ ಮಾಡಿದ್ವಿ ಅಲ್ಲಿ. ಈ ಆರ್ಟಿಸ್ಟ್ಗಳಿಗೆ ಅರವಿಂದ್ ಬೋಳಾರ ಕೆಲವು ಅವ್ರಿಗೇನಂದರೆ ನಾಟಕದಲ್ಲಿ ಮಾಡಿ ಅಭ್ಯಾಸ ಇರೋದು. ಇಲ್ಲಿ ನಮ್ಮ ಸಿನಿಮಾ ಶೂಟಿಂಗ್ ಬೇರೆ, ನಾಟಕ ಬೇರೆ. ಸಿನಿಮಾ ಶೂಟಿಂಗಲ್ಲಿಗೆ ನಾವು ಕ್ಲೋಸಪ್ ಇಟ್ಟು ಒಂದು ಮಾರ್ಕ್ ಮಾಡಿ ಇಟ್ಟಿರ್ತೀವಿ, ಆ ಮಾರ್ಕಲ್ಲಿ ಬಂದು ಅದೇ ಇದ್ರಲ್ಲಿ ಒಂಚೂರು ಫೇಸ್ ಆ ಕಡೆ ಹಂಗಿಲ್ಲ ಅಲ್ಲಿ. ಇವ್ರಿಗೆ ಹಂಗಲ್ಲ, ಇವ್ರಿಗೆ ಡೈಲಾಗ್ ಕೊಟ್ಟರು ಅವ್ರು ಹೀಗೆ ನಾಟಕದಲ್ಲಿ ಸ್ಟೇಜಲ್ಲಿ ಮಾಡಿ ಅಭ್ಯಾಸ ಇರುತ್ತೆ ಅವ್ರಿಗೆ. ಹಂಗೆ ಆ ವಿಷಯಕ್ಕೆ ಪಾಪ ಅವ್ರು ತುಂಬ ಸರಿ ಬಯಸ್ಕೊಳ್ಳೋರು ಅವರು. ಅದು ಕಷ್ಟ ಆಗೋದು ಅವರಿಗೆ. ಅದನ್ನು ನಾವು ಅವ್ರಿಗೆ ಅರ್ಥ ಮಾಡಿಸ್ಕೊಂಡು ಕೆಲಸ ಮಾಡಿಸ್ತಿದ್ದೆ ಕೆಲವು ಆರ್ಟಿಸ್ಟ್ಗಳೆಲ್ಲ ಅಲ್ಲಿ ಅಷ್ಟೇ. ಆಮೇಲೆ ರೇಖಾ ದಾಸ್ ಮೇಡಮ್ ಅಷ್ಟೇ, ಅವರು ಪಾಪ ಅವ್ರು ತುಳು ಬರಲ್ಲ ಅಂದ್ರೂ ಅದನ್ನು ಅರ್ಥ ಮಾಡಿಕೊಂಡು ನಾವು ಒಂಚೂರು ಪ್ರಾಂಪ್ಟ್ ಎಲ್ಲ ಮಾಡಿ ಅವ್ರು ಅದನ್ನು ನೀಟಾಗಿ ಆ ಪಾತ್ರಕ್ಕೆ ಒಂದು ಒಳ್ಳೆ ಜೀವ ಕೊಟ್ಟರು ಅವರು. ಆಮೇಲೆ ಪ್ರತಿಯೊಷ್ಟು ನವೀನ್ ಪಡೀಲ್ ಅವರು ಅಷ್ಟೇ. ಅಲ್ಲಿ ಯಾರೂ ನಾನು ಸ್ಟಾರ್ ನಾನು ಇದು ಅದಂತೆ ಯಾರು ಒಂದು ಫ್ಯಾಮಿಲಿ ಥರ ಅದಕ್ಕೆ ಕೆಲಸ ಮಾಡಿ ಆ ಸಿನಿಮಾ ಅಷ್ಟು ಹಂಗೆ ಮಾಡಿದ್ದಕ್ಕೆ ಅದು ದೊಡ್ಡ ಸಕ್ಸಸ್ ಸಿಗ್ತದೆ. ಆಮೇಲೆ ರೇಖಾ ದಾಸ್ ಅವರು ಓಕೆ ಶೂಟಿಂಗಲ್ಲೇನೋ ಮಾಡಿದ್ರು ಇದು ಮಾಡಿ, ಆಮೇಲೆ ಡಬ್ಬಿಂಗ್ ಏನು ಮಾಡೋದು ಅಂತೇಳಿ ನಾವು ಬೇರೆ ಇಲ್ಲ ಆಶಾ ಅಂತಿದ್ದಾರೆ ಮಂಗಳೂರವರು, ಅವ್ರನ್ನ ಮಾಡಿಸೋಣ ಇಲ್ಲ ಒಂದು 2-3 ಜನ ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ಅವರು ರೇಖಾ ದಾಸ್ ಮೇಡಮ್ ಇಲ್ಲ ನಾನೇ ಮಾಡ್ತೀನಿ ಪ್ರಶಾಂತ್, ನಾನೇ ಡಬ್ಬಿಂಗ್ ಮಾಡ್ತೀನಿ ಅಂತಂದು, ಕಷ್ಟ ಆಗೋಲ್ಲ ಇಲ್ಲ ನಾನು ಮಾಡ್ತೀನಿ ಅಂತ ಡಬ್ಬಿಂಗ್ ಬಂದರು. ಆವಾಗ ನಾನು ಆ ಟೈಮಲ್ಲೂ 1-2 ದಿನ ಬ್ಯುಸಿ ಇದ್ದೆ. ಮತ್ತು ಇವರು ವಿಜಯ್ ಸರ್ ಅಂದರು ನೀವು ಬಂದುಬಿಡಿ ಡಬ್ಬಿಂಗಿಗೆ ಅದನ್ನು ಮುಗಿಸ್ಬಿಡಿ ಅಂತಂದರು. ವಿಜಯ್ ಸರ್ ನಾವು ಹೋಗಿ ಅಂದರೆ ರೇಖಾ ದಾಸ್ ಮಾಡಬೇಕಾದ್ರೆ ಪಾಪ ಅದು ಆ್ಯಕ್ಚುಲಿ ಒಂದಿನದಲ್ಲಿ ಮುಗಿಯೋದು. ಪಾಪ ಅವರು ಕಷ್ಟಪಟ್ಟು ಮಾಡಿ 1-2 ದಿನ ತೊಗೊಂಡ್ರು ಅವರು, ಆದ್ರೂ ಚೆನ್ನಾಗಿ ಮಾಡಿದ್ರು ಅವರು. ಅದೇನು ಡೈಲಾಗ್ ಆ ಟೈಮಲ್ಲಿ ಇವರು ಚೈತ್ರ ಅವರು ಇದ್ದರು, ಚೈತ್ರ ಶೆಟ್ಟಿ ಅಂತೇಳಿ ಒಬ್ಬರು ಇದ್ದಾರೆ ಆರ್ಟಿಸ್ಟು. ಅವಳು ಅದರಲ್ಲಿ ಅವರು ಸಪೋರ್ಟ್ ಮಾಡಿದ್ರು, ಮೇಡಮ್ ಹಿಂಗೆ ಹೇಳಿ ಅಂತೇಳಲ್ಲ. ಏನೋ ಅವ್ರಿಗೇನಂದರೆ ನನ್ನ ಪಾತ್ರಕ್ಕೆ ನಾನೇ ವಾಯ್ಸ್ ಕೊಡಬೇಕು ಅಂತೇಳಿತ್ತು ಅವ್ರಿಗೆ. ಅದು ಕೊಟ್ಟರು, ಅದು ಇವತ್ತಿಗೆ ಅದು ಸಕ್ಸಸ್ ಆಗಿದೆ, ಜನರಿಗೆಲ್ಲ ಇಷ್ಟ ಆಗಿದೆ ಅದು ಅಂತೇಳಿ. ಏನಂದರೆ ಮೇಯ್ನು ಒಬ್ಬ ಕಲಾವಿದಗೆ ಬೇಕಾಗಿರೋದು ಅದೇನು ಏನಂದರೆ ಅವ್ರೇನಂದ್ರು ಅಂದರೆ ನಾನು ಏನೋ ಅಷ್ಟು ಕಷ್ಟಪಟ್ಟು ಆ್ಯಕ್ಟ್ ಮಾಡಿದ್ದೀನಿ, ನಾಳೆ ಇನ್ನೊಬ್ಬ ವಾಯ್ಸ್ ಕೊಟ್ಟು ಆ ಪಾತ್ರನ ಹಾಳು ಮಾಡಿದರೆ ನಾವು ಇಷ್ಟು ಕಷ್ಟಪಟ್ಟಿದ್ದು ವೇಸ್ಟ್ ಆಗಿಬಿಡುತ್ತೆ, ಎಷ್ಟೊತ್ತು ಇದಾದರೂ ಪರವಾಗಿಲ್ಲ ನಾನೇ ವಾಯ್ಸ್ ಕೊಡ್ತೀನಿ ಅಂತೇಳಿ ಕಷ್ಟಪಟ್ಟು ಅವ್ರು ಕಲಿತು ಆ ಡೈಲಾಗ್ನ ಬೈ ಹಾರ್ಟ್ ಮಾಡಿ ಅದು ಡಬ್ಬಿಂಗ್ ಮಾಡಿದ್ದದು ನಿಜವಾಗ್ಲೂ. ಆಮೇಲೆ ಅಜ್ಜಿ ಪಾರ್ಟ್ ಮಾಡಿದ್ದಾರೆ MN ಲಕ್ಷ್ಮೀದೇವಿ ಅಂತೇಳಿ, ಅವರು ಅಷ್ಟೇ ಪಾಪ ಅವರು ಆ ಪಾತ್ರ ಚೆನ್ನಾಗಿತ್ತು, ಅವರು ಸೂಟಾಗಿತ್ತು. ಅವರು ಅದನ್ನು ಹೆಂಗೆ ಆ್ಯಕ್ಟಿಂಗ್ ಮಾಡಿದ್ರೆ ಡೈಲಾಗ್ ಕೆಲವು ಕರೆಕ್ಟಾಗಿ ನೋಡಿದರೆ ವೈಟ್ ಶರ್ಟಲ್ಲಿ ಅವ್ರು ಡೈಲಾಗ್ ಹೇಳೋಲ್ಲ, ಸುಮ್ಮನೆ ಬಾಯಿ ಹಿಂಗೆ ಮಾಡ್ತಾರೆ ಅಷ್ಟೇ. ಅವರು ಕ್ಲೋಸಪ್ಪಲ್ಲಿದ್ದಾಗ ಕಷ್ಟಪಟ್ಟು ಡೈಲಾಗ್ ಹೇಳೋರು, ಅಂದರೆ ಪ್ರೌಂಡ್ ಮಾಡು ನೀನು ಹೇಳಿ ನಾನು ಹೇಳ್ಕೊಂಡು ಹೋಗ್ತೀನಿ ಅಂತೇಳಿ ಕಷ್ಟಪಟ್ಟು ಲಿಪ್ ಸಿಂಕ್ ಆಗೋ ಥರ ಅವ್ರು ಹೇಳೋರು. ಅವರು ಹಾಗೆ ಚೆನ್ನಾಗಿದ್ದು ಮಾಡ. ಆಮೇಲೆ ಅವ್ರಿಗೆಲ್ಲ ಮಂಗಳೂರಲ್ಲಿ ಸ್ವಲ್ಪ ವಾತಾವರಣ ಎಲ್ಲ ಸೆಟ್ ಆಗೋದು ಕಷ್ಟ, ಅವ್ರಿಗೆ ಶೆಕೆನಿತ್ತು ಆ ಟೈಮಲ್ಲಿ. ಬಟ್ ಅದನ್ನೆಲ್ಲ ಅವರು ಫೇಸ್ ಮಾಡಿ ಆ ಪಾತ್ರಕ್ಕೆ ಏನು ಜೀವ ಕೊಡಬೇಕು ಅದು ಕೊಟ್ಟಿದ್ದಾರೆ ಅವರು. ಏನೊಂದು ದೊಡ್ಡ ಆರ್ಟಿಸ್ಟ್ಗಳು ಅವ್ರು ದೊಡ್ಡ ಆರ್ಟಿಸ್ಟೇ, ಅವ್ರ ಮುಂದೆ ನಾವೆಲ್ಲ ಏನಿಲ್ಲ ನಿಜ.
ಆಮೇಲೆ ಇನ್ನು ಅದರಲ್ಲಿ ಎಲ್ಲ ಹೀರೋಯಿನ್ ಅಷ್ಟೇ, ರಮ್ಯಾ ಬಾರ್ನ, ಆಮೇಲೆ ಲಿಖಿತ್ ಶೆಟ್ಟಿ ಹೀರೋ, ಅವನು ಅಷ್ಟೇ ಪಾಪ. ಅವ್ರನ್ನ ಅದು ನಾವು ಮೊದಲು ಪರಿಚಯ ಇತ್ತು ನನಗೆ ಅಲ್ಲಿ. ಅದು ಅವರು ಸ್ಟೇಜಲ್ಲಿ ಹೇಳಿದವರು, ಅಂದರೆ ಹೀರೋ ಪಾರ್ಟು ಹುಡುಕ್ತಾ ಇದ್ರು ಅದರಲ್ಲಿ. ಮೊದಲು ಒಂದೆರಡು ಇಬ್ಬರನ್ನೆಲ್ಲ ಕರೆಸಿದ್ರು, ಬಟ್ ಅದು ಸೆಟ್ ಆಗಿಲ್ಲ. ಆಮೇಲೆ ನಾನು ಹೇಳಿದೆ ಹೀಗೆ ಲಿಖಿತ್ ಅಂತಿದ್ದಾರೆ. ಲಿಖಿತ್ ಹೆಂಗೆ ಪರಿಚಯ ಅಂದರೆ ನನಗೆ ಅದ್ರ ಮೊದಲು ಜಾಲಿ ಡೇಸ್ ಎಲ್ಲ ಮಾಡಬೇಕಾದ್ರೆ ಪರಿಚಯ ಆಗಿತ್ತು. ಆವಾಗ ಒಂದು ವಾಯ್ಸ್ಗೆ, ವಿಲನ್ಗೆ ವಾಯ್ಸ್ ನಾನು ಲಿಖಿತ್ ಕೈಲಿ ಕೊಡಿಸಿದ್ದೆ ನಾವು. ಹಾಗೆ ಮತ್ತು ಇನ್ನೊಂದು ಯಾವುದೋ ಒಂದು ಸಿನಿಮಾಗೋಸ್ಕರ ಏನೊಂದು ಮಾಡಿ ಹಂಗೊಂದು ಪರಿಚಯ ಇತ್ತು. ಸರಿ ವಿಜಯ್ ಕುಮಾರ್ ಸರ್ ಕೇಳಿದಾಗ ಇದು ಲಿಖಿತ್ ಅಂತಿದ್ದಾರಲ್ಲ, ಓಕೆ ಮಾಡ್ಸೋಣ. ಆಮೇಲೆ ಅವ್ರಿಗೆ ಇನ್ನೊಬ್ರು ಯಾರೋ ಫ್ರೆಂಡ್ ಒಬ್ಬರು ಹೇಳಿದ್ರು, ಅವರು ಲಿಖಿತನ್ನೇ ಹಾಕಿ ಅಂತಂದ್ರಂತೆ. ಸರಿ ಆಯ್ತು, ಎರಡು ಕಡೆನೂ ಬಂತ. ಲಿಖಿತನ ಕರೆಸಿ ಅವ್ರಿಗೂ ಇಷ್ಟ ಆಯಿತು. ವಾಯ್ಸು ತುಂಬ ಚೆನ್ನಾಗಿತ್ತು ಲಿಖಿತದು. ಸರಿ ಓಕೆ ಮಾಡೋಣಂತೆ. ಪಾಪ ಅವರು ಅಷ್ಟೇ, ಅಂದರೆ ಒಳ್ಳೆ ಪಾತ್ರ ಅದು. ಆ ಡೈಲಾಗಲ್ಲ ತುಂಬ ಒಂದೊಂದು ಅರ್ಧ ಮುಕ್ಕಾಲು ಪೇಜ್ ಡೈಲಾಗ್ ಇರೋದು. ಅದನ್ನು ಅವರು ಮೊದಲೇ ನಾಳೆ ಶೂಟಿಂಗ್ ಇದೆ ಹಿಂದಿನ ದಿನ ತೊಗೊಂಡು ಹೋಗ್ಬಿಟ್ಟು ಅದನ್ನೆಲ್ಲ ಬೈ ಹಾರ್ಟ್ ಮಾಡಿ ಆ ಡೈಲಾಗನ್ನು ಸ್ಪಾಟಲ್ಲಿ ಬಂದಾಗ ಒಂಚೂರು ತೊಂದರೆ ಆಗಬಾರ್ದು ಅಂತೇಳಿ ತುಂಬ, ಅಂದರೆ ಅವ್ರಿಗೆ ನಾವು ಅವ್ರನ್ನ ಇದು ಮಾಡಿದ್ವಿ, ನಮ್ಗೆ ಅವರು ಸಪೋರ್ಟ್ ಮಾಡಿದ್ರು. ನಮ್ಮದು ಅವ್ರದ್ದು ಆ ಬಾಂಡಿಂಗಿಂದ ಆ ಸ್ಕ್ರೀನಲ್ಲಿ ಅಷ್ಟು ಚೆನ್ನಾಗಿ ಬಂದಿದೆ ಅವ್ರ ಪಾತ್ರ, ಚೆನ್ನಾಗಿ ಮಾಡಿದ್ರು. ಆಮೇಲೆ ರಮ್ಯಾ ಬಾರ್ನ ಅವರು ಒಳ್ಳೆ ಕಲಾವಿದರು, ಅವಳು ಅಷ್ಟೇ. ಅವಳು ಅಂದರೆ ಡೆಡಿಕೇಶನ್ ಇದೆ. ಆಮೇಲೆ ಅವ್ರಿಗೆ ಈ ಹೆಣ್ಮಕ್ಳಿಗೆ ಏನಂದರೆ ಅವ್ರಿಗೆ ಆ್ಯಕ್ಟಿಂಗ್ ಮಾಡಬೇಕು ಕಲಿಬೇಕು ಅಂತಿಲ್ಲ, ಅವ್ರು ಅದೇನೋ ಬರ್ತೆ ಬಂದುಬಿಡುತ್ತೆ ಅವ್ರಿಗೆ ಆ ಥರ. ಅವಳು ಅಷ್ಟೇ ಎಷ್ಟು ಈಸಿಯಾಗಿ ಆ್ಯಕ್ಟಿಂಗ್ ಮಾಡೋಂದರೆ ಭಾಷೆ ಗೊತ್ತಿಲ್ಲದೆ ಇದ್ರೂ ಅದನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಕರೆಕ್ಟಾಗಿ ಅದು ಲಿಪ್ ಸಿಂಕ್ ಆಗೋ ಥರ ಮಾಡಿ ಆ ಪಾತ್ರನ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋದರು ಅವರು. ಅದೇ ಟೋಟಲಿ ಆ ಟೀಮ್ ವರ್ಕಿಂದ ಸಿನಿಮಾ ಅದು ಸಕ್ಸಸ್ ಆಯ್ತು. ಅದು ಇದಾದಮೇಲೆ ನೆಕ್ಸ್ಟ್ ಅಲ್ಲಿಂದ ಮತ್ತೆ ಸಾಗರ್ ಸಿನಿಮಾ ಸ್ಟಾರ್ಟ್ ವರ್ಕ್ ಶುರು ಆಯಿತು ರಾಮು ಪ್ರೊಡಕ್ಷನಲ್ಲಿ. ನೀವೆಲ್ಲರೂ ಈ ಕೋಸ್ಟಲ್ ಕನ್ನಡ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಮಸ್ತೆ. ಮೇಯ್ನ್ ಪ್ರಜ್ವಲ್ ಸರ್ ಜೊತೆ ರಾಧಿಕಾ ಪಂಡಿತ್ ಜೊತೆ ಹರಿಪ್ರಿಯ ಮೇಡಮ್ ಆದಮೇಲೆ ಯಾರು ವಿನಯ್ ಪ್ರಸಾದ್, ಅವಿನಾಶ್, ಶರತ್ ಲೋಹಿತಾಶ್, ಸಂಗೀತ ಮೇಡಮ್, ಒಂದು ದೊಡ್ಡ ಫ್ಯಾಮಿಲಿ ಇರೋವಂಥ ಸಿನಿಮಾ ಅದು. ರಾಧಿಕಾ ಪಂಡಿತ್ ಕನ್ನಡದಲ್ಲೇ 3 ಸಿನಿಮಾ ಮಾಡ್ತಾಯಿದ್ರಾಗ, ಅದ್ದೂರಿ, ಅಲೆಮಾರಿ ಮತ್ತು ಇನ್ನೊಂದು ಯಾವುದೋ 3 ಸಿನಿಮಾ ನಡೀತಾಯಿತ್ತು. ಎಲ್ಲ ಡೇಟ್ ಹಿಡಿಯೋದೇ ಭಾರಿ ಕಷ್ಟ. ರಾಧಿಕಾ ಪಂಡಿತ್ ಮೇಡಮ್ ಡೇಟ್ ಕೇಳಿ ನಾನು ಹೇಳಿರೋದು, ಅದು ಇವ್ರಿಗೆ ಹೇಳಲ್ಲ. ಇವ್ರು ಹೇಳಿದ್ರೆ ಆಮೇಲೆ ಇಲ್ಲ ಆ ಡೇಟ್ ಇಲ್ಲ ಅಂತೇಳಿ ಅಂದ್ಬಿಡ್ತಾರೆ ಅವರು.